ಇಂದಿನ ಮಕ್ಕಳು ಭವಿಷ್ಯದಲ್ಲಿ ಗುಣಮಟ್ಟದ ಜೀವನ ನಡೆಸಲು ಉತ್ತಮ ಶಿಕ್ಷಣ ಲಭಿಸಬೇಕಾಗಿದ್ದು, ಇದಕ್ಕಾಗಿ ಪೌಷ್ಟಿಕಯುಕ್ತವಾದ ಸುಧಾರಿತ ಆರೋಗ್ಯವನ್ನು ಹೊಂದಿರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಜಂತುಹುಳ ನಿವಾರಣಾ ಮಾತ್ರೆಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಹೇಳಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ, ರಾಷ್ಟ್ರೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮದ ಅಂಗವಾಗಿ ಸೆಪ್ಟೆಂಬರ್ 7 ರಿಂದ 21ರವರೆಗೆ ಜಂತುಹುಳ ಮಾತ್ರೆಯನ್ನು ವಿತರಿಸಲಿದ್ದು, ಇದರಲ್ಲಿ ಮಕ್ಕಳ ಪೋಷಕರ ಪಾತ್ರ ಪ್ರಾಮುಖ್ಯವಾದುದು. ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿ ಮಾತ್ರೆಗಳನ್ನು ಕೊಡಲು ನಿರ್ಧರಿಸಲಾಗಿದೆ. ಎಲ್ಲ ಪೋಷಕರು, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಸಹಕರಿಸಿ ತಮ್ಮ ಮಕ್ಕಳಿಗೆ ಜಂತುಹುಳ ನಿವಾರಣಾ ಮಾತ್ರೆಯನ್ನ ಕೊಡಿಸಿ ಮಕ್ಕಳ ಆರೋಗ್ಯ ಸುಧಾರಣೆ ಹೊಂದಿ ಕಲಿಕೆಯಲ್ಲಿ ಏಕಾಗ್ರತೆಯನ್ನ ಸಾಧಿಸಲು ನೆರವಾಗಿ ಎಂದು ಹೇಳಿದರು. ಜನರಿಗೆ ಸೂಕ್ತ ಮಾಹಿತಿ ತಲುಪಲಿ ಎಂಬ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಭವಿಷ್ಯದಲ್ಲಿ ಈ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಜೀವನ ನಡೆಸಲು ಉತ್ತಮ ಶಿಕ್ಷಣದ ಅವಶ್ಯಕತೆ ಇದ್ದು, ಅದಕ್ಕಾಗಿ ಪೌಷ್ಟಿಕಯುತವಾದ ಮತ್ತು ಸುಧಾರಿತ ಆರೋಗ್ಯ ಈ ಮಕ್ಕಳಿಗೆ ಲಭಿಸಬೇಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕಳೆದ 8 ವರ್ಷಗಳಿಂದ ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನವನ್ನು ಪ್ರತಿ ವರ್ಷಕ್ಕೆ 2 ಬಾರಿ 6 ತಿಂಗಳ ಅಂತರದಲ್ಲಿ ವರ್ಷಕ್ಕೆ 2 ಬಾರಿ ನಡೆಸ್ಕೊಂಡು ಬರ್ತಾ ಇದೆ. ಭಾರತ ಸರ್ಕಾರದೊಂದಿಗೆ ನಾವು ಕೈಜೋಡಿಸ್ತಾ ಇದ್ದೇವೆ. ಆದರೆ ಈ ಬಾರಿ ಕೋವಿಡ್-19 ನಿಮಗೆಲ್ಲ ತಿಳಿದಿರುವ ಹಾಗೆ ಸಾಂಕ್ರಾಮಿಕ ರೋಗದ ಪ್ಯಾಂಡಮಿಕ್ ಇರುವುದರಿಂದ ಸ್ವಲ್ಪ ನಮ್ಮ ಕಾರ್ಯಕ್ರಮದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಪ್ರತಿ ವರ್ಷವೂ ನಾವು ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ, PUC ಕಾಲೇಜುಗಳಲ್ಲಿ ಮತ್ತು ITIಗಳಲ್ಲಿ ಈ ಮಾತ್ರೆಗಳನ್ನು 1 ದಿನದಲ್ಲಿ ಹಂಚುತ್ತಿದ್ದು, ಮತ್ತೆ ಉಳಿದವರಿಗೆ 15 ದಿನಗಳ ಅಂತರದಲ್ಲಿ ಕೊಡ್ತಾ ಇದ್ವಿ. ಬಟ್ ಈ ಕೋವಿಡ್-19ನಿಂದಾಗಿ ಈ ಬಾರಿ ಇದನ್ನು ಕಮ್ಯುನಿಟಿ ಬೇಸ್ಡ್ ಡೋರ್ ಟು ಡೋರ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಸರ್ಕಾರದ ನಿರ್ದೇಶನದಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಮ್ಯುನಿಟಿ ಬೇಸ್ಡ್ ಅಂದರೆ ಸಮುದಾಯ ಆಧಾರಿತವಾಗಿ ನಿಮಗೆ ತಿಳಿದಿರುವ ಹಾಗೆ ಅಂಗನವಾಡಿಗಳು, ಶಾಲೆಗಳು, ಕಾಲೇಜುಗಳು, ITIಗಳು, ಹಾಸ್ಟೆಲ್ಗಳು ಇನ್ನೂ ಓಪನ್ ಆಗಿಲ್ಲದೇ ಇರುವ ಕಾರಣದಿಂದಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಇವರು ಅವರವರ ಕ್ಷೇತ್ರ ವ್ಯಾಪ್ತಿಯ ಸಮುದಾಯಗಳಲ್ಲಿ ಎಲ್ಲಿ ಮಕ್ಕಳಿರ್ತಾರೆ, 1 ರಿಂದ 19 ವರ್ಷದ ಒಳಗಿನ ಮಕ್ಕಳು, ಇವರಿಗೆ ಮನೆ ಮನೆಗೆ ಹೋಗಿ ಈ ಮಾತ್ರೆಗಳನ್ನು ಕೊಡುವುದರ ಮೂಲಕ ಆರೋಗ್ಯಯುತ ಮಕ್ಕಳ ಬೆಳವಣಿಗೆಗೆ ಸಹಕಾರಿ ಮಾಡಲು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಜಂತುಹುಳದ ವಿಷಯ ನಿಮಗೆಲ್ಲರಿಗೂ ತಿಳಿದಿದೆ. ಮುಖ್ಯವಾಗಿ ನಮ್ಮ ಪರ್ಸನಲ್ ಹೈಜೀನ್ ಇಲ್ಲದೆ ಇರುವುದು, ಬಯಲು ಮಲ ವಿಸರ್ಜನೆ, ಈ ಕಾರಣಗಳಿಂದಾಗಿ ಇದು ಮಣ್ಣಿನ ಮೂಲಕ, ಕಲುಷಿತ ಮಣ್ಣಿನ ಮೂಲಕ ಅಥವಾ ಆಹಾರ ನೀರಿನ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸಬಹುದು. ಇದರಿಂದಾಗಿ ಮುಖ್ಯವಾಗಿ 2 ಪ್ರಾಬ್ಲಮ್ಸ್ಗಳನ್ನು ನಾವು ಕಂಡುಹಿಡಿದಿದ್ದೇವೆ. ಒಂದು ಅಪೌಷ್ಟಿಕತೆ, ಅನಿಮಿಯಾ ಅಂತ ಹೇಳ್ತೇವೆ ಮಕ್ಕಳಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಜ್ಯೋತಿ ಉಪಸ್ಥಿತರಿದ್ದರು. ಶರಸಾಲ್ಯಾನ್, V4 News 24/7 ಮಂಗಳೂರು.